ಜನವಿರೋಧಿಯಾಗಿಯೇ ಅಸ್ತಿತ್ವಕ್ಕೆ ಬಂದ ಸುಜ್ಲಾನ್ ಕಂಪನಿಗೆ ರಾಜಕೀಯ ರಕ್ಷೆಯಿಂದ 40ರ ಬದಲಾಗಿ 400ಕ್ಕೂ ಅಧಿಕ ಎಕರೆ ಪ್ರದೇಶ ಭೂಮಿಯನ್ನ ಕಂಪನಿ ಪಡೆದಿದ್ದು, ಇದೀಗ ನೀಡಿದ ಮೌಲ್ಯಕ್ಕಿಂತ ಅದೆಷ್ಟೋ ಅಧಿಕ ಮೊತ್ತಕ್ಕೆ ಮಾರಾಟ ನಡೆಸುವ ಮೂಲಕ ಕಂಪನಿ ಲ್ಯಾಂಡ್ ಡೀಲ್ ಕೆಲಸ ನಡೆಸ್ತಾ ಇದೆ ಎಂಬುದಾಗಿ ನಂದಿಕೂರು ಜನಜಾಗೃತಿ ಸಮಿತಿಯ ಮುಖ್ಯಸ್ಥ ಜಯಂತ್ ಕುಮಾರ್ ಹೇಳಿದ್ದಾರೆ. ಕಂಪನಿ ಆರಂಭಿಕವಾಗಿಯೇ ಬಹಳಷ್ಟು ಏಳುಬೀಳುಗಳನ್ನು ಕಂಡಿದ್ದು, ಬಳಿಕ ದಿನದಲ್ಲಿ ದೇವರ ಕಾಡುವಿಗೆ ಕೊಡಲಿ ಏಟು ನೀಡಿದ ದಿನದಿಂದ ಪತನಗೊಳ್ಳಲು ಆರಂಭಗೊಂಡು ಇದೀಗ ಸಂಪೂರ್ಣ ನೆಲಕಚ್ಚಿದೆ. ಈ ಭಾಗದ ಜನ ಪೂಜನೀಯ ಕ್ಷೇತ್ರ ನಂದಿಕೂರು ದುರ್ಗಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಈ ದೇವರ ಕಾಡಿನ ಬಗ್ಗೆ ಅಂದಿನ ಪಲಿಮಾರು ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಮಾಡಿದ ತೊಡಕಿನಿಂದಾಗಿ ಹಾಗೂ ಅರಣ್ಯ ಇಲಾಖೆ ಇದನ್ನ ಅಕೇಶಿಯಾ ಕುರುಚಲು ಗಿಡಗಳ ಕಾಡು ಎಂಬುದಾಗಿ ವರದಿ ನೀಡಿದ್ದರಿಂದ ಕಂಪನಿಯ ಪರವಾಗಿ ನ್ಯಾಯಾಲಯ ತೀರ್ಪು ನೀಡುವಂತಾಗಿದೆ. ಇದೀಗ ಆಯಿಲ್ ಕಂಪನಿಯೊಂದು ತರಲು ಯತ್ನಿಸುತ್ತಿದ್ದು, ನಿಯಮದ ಪ್ರಕಾರ ಸುಜ್ಲಾನ್ ಕಂಪನಿಯೇ ಈ ಸ್ಥಳವನ್ನ ಉಪಯೋಗಿಸಬೇಕಾಗಿದ್ದರೂ ಕಾನೂನು ಮೀರಿ ಬೇರೆ ಯಾರಿಗೂ ನೀಡಿ ಲಾಭ ಗಳಿಸಲು ಮುಂದಾಗಿದೆ ಎಂದು ಜಯಂತ್ ಕುಮಾರ್ ಆಗ್ರಹಿಸಿದ್ದಾರೆ. ಈ ಪರಿಸರದ ಹತ್ತಿರ ಇದ್ದ ಒಂದು ದೇವರ ಕಾಡು ನಮ್ಮ ನಂದಿಗೂರು ದುರ್ಗಾ ಪರಮೇಶ್ವರಿ ಅಮ್ಮನವರದ್ದು ಒಂದು ವಾಸಸ್ಥಳ ಅಂತೇಳಿ ಭಾಳ ಪುರಾತನ ಕಾಲದಿಂದ ಪ್ರತೀತಿ ಇತ್ತು. ಅದನ್ನು 115 ಒಟ್ಟಿಗೆ 115 ಎಕರೆ ಇದೆ. ಅದನ್ನು ಈ ಸುಜ್ಲಾನ್ ಎಂಬ ಗ್ರೀನ್ ಕ್ಯಾಟಗರಿ ಅಂತೇಳಿ ಒಂದು ಕಂಪನಿ ಬಂದಿತ್ತು. ಆಗ ಮೀಟಿಂಗಲ್ಲಿ ಅವರು ಮೊದಲ ಮೀಟಿಂಗಲ್ಲಿ ಹೇಳಿದ್ರು ನಮಗೆ 40 ಎಕರೆ ಕೊಟ್ಟರೆ ಸಾಕು ಅಂತೇಳಿ. ಆದರೆ ನಮ್ಮ ಆಗಿನ ಸರ್ಕಾರ ವಿ ಎಸ್ ಆಚಾರ್ಯ ಅವರು ಮುತುವರ್ಜಿ ವಹಿಸಿ ಅವರಿಗೆ ಒಟ್ಟಾಗಿ 440 ಕೇಳಿದ್ದಕ್ಕೆ 100 ಪಟ್ಟು ಜಾಸ್ತಿ ಅಂದರೆ 400 ಚಿಲ್ಲರೆ ಎಕರೆಯನ್ನು ಅವರಿಗೆ ಜಾಗ ಕೊಟ್ಟರು. ಅವರಿಗೆ SEZ ಒಂದು ಪ್ರಯೋಜನದಿಂದ ಅವರೀಗ ಆ ಜಾಗಗಳನ್ನೆಲ್ಲ ಅರ್ಧ ಮಾಡಿ ಅದನ್ನು ಪರಬರೆ ಮಾಡ್ತಾ ಇದ್ದಾರೆ. ಇದು ನಿಜವಾಗಲೂ ಅಂದರೆ ಜನರಿಗೆ ಮಾಡುವ ದ್ರೋಹ ಇದು.